ನಮಸ್ತೆ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂತ ಒಂದಷ್ಟು ಕಡೆಗಳಲ್ಲಿ ಆಚರಣೆ ಮಾಡ್ತಾರೆ, ಇನ್ನೊಂದಷ್ಟು ಕಡೆಗಳಲ್ಲಿ ಗಣೇಶ ಚತುರ್ಥಿ ಅಂತ ಆಚರಣೆ ಮಾಡ್ತಾರೆ. ಇವತ್ತು ಸ್ಪಂದನ ವಾಹಿನಿಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಕಾರ್ಯಕ್ರಮವಾಗಿ ಕಲಾ ಸರಸ್ವತಿ ನಾಟ್ಯಾಲಯದ ತಂಡದಿಂದ ನಾಟ್ಯ ವೈಭವ ಅನ್ನುವಂಥ ಗಣೇಶನನ್ನು ಭಜಿಸುವಂಥ, ಗಣೇಶನನ್ನು ನಾಟ್ಯದ ಮೂಲಕ ಪೂಜಿಸುವಂಥ ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ನಾಟ್ಯದ ಮೂಲಕ ಗಣೇಶನನ್ನು ಪೂಜಿಸುವಂಥದ್ದು. ಗಣೇಶನಿಗೆ ಗಣಪತಿ ಅಂತ ಕರೀತಾರೆ, ಮೂಷಿಕ ವಾಹನ ಅಂತ ಕರೀತಾರೆ, ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಜೊತೆಗೆ ಪೂಜಾ ವಿಧಾನದಲ್ಲೂ ಕೂಡ ಬಹಳಷ್ಟು ವಿಶೇಷತೆಗಳು ಕೂಡ ಇರುವಂಥದ್ದು. ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ಮೊದಲ ಪೂಜೆ ಅದು ಗಣಪತಿಗೆ ಇರುವಂಥದ್ದು. ಒಂದಷ್ಟು ಕಡೆಗಳಲ್ಲಿ ಗಣಪತಿಯನ್ನು ಮೂರ್ತಿ ರೂಪದಲ್ಲಿ ಪೂಜಿಸಿ ಆ ಬಳಿಕ ಒಂದಷ್ಟು ದಿನಗಳ ಕಾಲ ಭಜನೆ ಪೂಜೆಯ ಬಳಿಕ ವಿಸರ್ಜನೆ ಮಾಡುವಂಥದ್ದು ರೂಢಿಯಲ್ಲಿರ್ತದೆ. ಒಟ್ಟಿನಲ್ಲಿ ಈ ಒಂದು ಸಂಭ್ರಮದ ಧಾರ್ಮಿಕ ಆಚರಣೆ ಏನಿದೆ, ಇದರ ನಡುವಲ್ಲಿ ಸಾಂಸ್ಕೃತಿಕ ವೈಭವ ಅನ್ನುವಂಥದ್ದು ನಾಡಿನೆಲ್ಲೆಡೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ಗಣೇಶನನ್ನು ಪೂಜಿಸುವಂಥ, ಗಣೇಶನನ್ನು ಭಜಿಸುವಂಥ ಕಾರ್ಯಕ್ರಮವನ್ನು ತಮ್ಮ ನಾಟ್ಯದ ಮೂಲಕ ಮಾಡಲಿಕ್ಕಿದ್ದಾರೆ. ಆತ್ಮಕ್ಕೆ ನಿರ್ದೇಶನದ ಕಲಾ ಸರಸ್ವತಿ ತಂಡದ ನಾಟ್ಯ ಪಟುಗಳು ಇದೀಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. गजाननं भूत गणादि सेवितं कपित्तजम्बू फलसार भक्षितम् उमासुतं शोक विनाशकारणं नमामि विघ्नेश्वर पाद पंकजम्. गजानन पद्मार्कं गजाननम् अहर्निशम् अनेकदन्तं
वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं वैकुण्ठपुरवासम् अम्बुजोद्भव विनुतो अगणित गुणनामो अम्बुजोद्भव विनुतो अगणित गुणनामो तुम्बुरु नारद गान विलोलो तुम्बुरु नारद गान विलोलो वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासम् मकरकुण्डलधरो मदन गोपालो मकरकुण्डलधरो मदन गोपालो मकरकुण्डलधरो मदन गोपालो भक्तपोषक श्री भक्तपोषक श्री पुरन्दर विठलो वेङ्कटाचलनिलयो वैकुण्ठपुरवासो वेङ्कटाचलनिलयो वैकुण्ठपुरवासो पङ्कजनेत्रं परमपवित्रं पङ्कजनेत्रं परमपवित्रं शङ्खचक्रधर चिन्मयरूपो वेङ्कटाचलनिलयो वैकुण्ठपुरवासं वैकुण्ठपुरवासं वैकुण्ठपुरवासम् Dirga dong,
tajam taj tajam taj tajam kirda kirgidom kirda kirgidom kirda kirgidom takadina tam tak tak tajam tak tak tajam tak tak tajam tak kirda kirgidom tak kirda kirgidom tak kirda kirgidom takadina tam taj dit taj tajam taj dit taj tajam taj dit taj tajam takadiku kirda kirgidom takadiku kirda kirgidom takadiku kirda kirgidom तांडव गणपति ससिमितो मेरा 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 तांडव गणपति सदिमितो मेरा तांडव गणपति आंडवन गणपति अरुणिणवायन ஆண்டவன் கணபதி அருளிடவாயன ஆண்டவன் கணபதி அருளிடவாயன ஆண்டவன் கணபதி அருளிடவாயன ஆண்டவன் கணபதி அருளிடவாயன ஆண்டவ கணபதி சதிமிதோ என தாண்டவ गणपति नतन गणपति नलिनवे पार्थिड नतन गणपति नलिनवे पार्थिड कदिवि तोमन शिव नडन तुलिरे दसिवि तोमन शिव नडन तुल्ली नर्तन गणपति नलिनवे पार्थिडद विमितोमेन शिव नडन तुलिद नर्तन गणपति नलिनवे पार्थिडद विमितोमेन शिव नडन तुलिद तांडव गणपति सदिमितो मेन तांडव गणपति सदिमितो मेन तांडव गणपति तांडव गणपति तांडव गणपति ನಾಟ್ಯ ವೈಭವ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್.
ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ವಿರಾಮದ ಬಳಿಕ ಮತ್ತೆ ನಾಟ್ಯ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶನ ಆ ಕತೆಗಳಲ್ಲೂ ಕೂಡ ಬಹಳಷ್ಟು ವಿಶೇಷತೆ ಇರುವಂಥದ್ದು, ಬಹಳಷ್ಟು ಮೌಲ್ಯವೂ ಕೂಡ ಇರುವಂಥದ್ದು. ಒಂದಷ್ಟು ಹಾಸ್ಯದ ರೀತಿಯಲ್ಲೂ ಕೂಡ ನಮಗೆ ಅದು ಕಾಣಲಿಕ್ಕೆ ಸಿಗ್ತದೆ. ಒಂದಷ್ಟು ಕಡೆಗಳಲ್ಲಿ ಕತೆಗಳಲ್ಲಿ ಗಮನಿಸುವಾಗ ಗಣಪತಿ ಹೊಟ್ಟೆ ತುಂಬ ತಿನ್ನುವಂಥದ್ದು, ಜೊತೆಗೆ ಹೊಟ್ಟೆಯೇ ಭಾಗ ಆಗುವಂಥದ್ದು, ನಡೆಯಲಿಕ್ಕೆ ಆಗೋದಿಲ್ಲ, ಜೊತೆಗೆ ಹಾವನ್ನು ಕಟ್ಕೊಳ್ಳುವಂಥದ್ದು ಇರ್ಬೋದು, ಚಂದ್ರ ತಮಾಷೆ ಮಾಡುವಂಥದ್ದು ಇರ್ಬೋದು, ಒಂದಷ್ಟು ಕತೆಗಳು ಕೂಡ ಇರುವಂಥದ್ದು. ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅಂತ ಹೇಳಿದ್ರೆ ಜೊತೆಯಾಗಿಸಿ ನಾಟ್ಯದ ಮೂಲಕ ಈ ಕಥೆಯನ್ನು ಹೇಳಿ
सा 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 रि सा रि सा पा म प द द द सा रि पा पा सा 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 रि सा रि सा पा म प द द द सा रि पा पा ग म द नि सा रि रि सा அழகே அழகே எதுவும் அழகே அன்பின் விழியில் எல்லாம் அழகே மழை மட்டுமா அழகு சுடும் வெயில் கூட ஒரு அழகு மலர் மட்டுமா அழகு விழும் இலை கூட ஒரு அழகு புன்னகை வீசிடும் பார்வைகள் அழகு வார்த்தைகள் தீர்க்கையில் மௌனங்கள் அழகு நன்மைக்கு சொல்லிடும் பொய்களும் அழகு உண்மை அதுதான் நீயாய் அழகு கமதனிசா நிரிசா கமதனிசா கரிசா குயில் இசையது பாடிட ஸ்வர வரிசைகள் தேவையா மயில் நடனங்கள் ஆடிட ஜதி ஒளிகளும் தேவையா நதி நடந்தே சென்றிட வழி துணைதான் தேவையா கடல் அலையது பேசிட மொழி இலக்கணம் தேவையா இயற்கையோடு இணைந்தால் உலகம் முழுதும் அழகு கவலையாவும் மறந்தால் இந்த வாழ்க்கை முழுதும் அழகு கமதனிசா நிரிசா அழகே அழகே எதுவும் அழகே அன்பின் விழியில் எல்லாம் அழகே மழை மட்டுமா அழகு சுடும் வெயில் கூட ஒரு அழகு மலர் மட்டுமா அழகு விழும் இலை கூட ஒரு அழகு புன்னகை வீசிடும் பார்வைகள் அழகு வார்த்தைகள் தீர்க்கையில் மௌனங்கள் அழகு நன்மைக்கு சொல்லிடும் பொய்களும் அழகு உண்மையில் அதுதான் நீயாய் அழகு கமதனிசா நிரிசா கமதனிசா கரிசா ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ ತನುವಿನ ತನಯ ಜನಿಸಿದ ಕಥೆಯ ಧರಣಿಗೆ ಹೇಳಿ ಗೌರಮ್ಮ ಧರಣಿಯು ತಾನೆ ನನ್ನ ತನುವು ಅದರಲ್ಲಿ ಬಂದ ಈ ಮಗುವು ಈ ಧರಣಿಯ ಸ್ನಾನ ಮುಗಿಯದ ಮುನ್ನ ಪರಶಿವನೇ ಬಂದರು ಬಿಡನು ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ ತನುವಿನ ತನಯ ಆನೆಯ ತಲೆಯ ಪಡೆದುದ ಹೇಳಿ ಗೌರಮ್ಮ
ಶಿವನು ನುಕ್ಕಿದ ದಾಹದಿ ಗಂಗೆ ಸೇವಿಸಲು ಮಗನು ತಡೆದ ತಾಯಿಯ ವಾಕ್ಯ ಪಾಲಿಸಲು ಉರಿ ಉರಿಯಾದರು ಮುಕ್ಕಣ್ಣ ಜಕ್ಕನು ಮಣ್ಣಿನ ಈ ಚಿನ್ನ ಕೋಪವೆಂದರೆ ಏನೆಂದು ರುದ್ರ ತೋರಿಸಿದ ಶೂಲದಿಂದ ಬಾಲನ ಶಿರವ ಛೇದಿಸಿದ ಕರುಳಿನ ಕೂಗು ಸಿಡಿಲಾಗಿ ಅತ್ತೆನು ನಾನು ಮಳೆಯಾಗಿ ಒಂದು ಆನೆಯ ತಲೆಯ ಛೇದಿಸಿ ತಂದು ಮಗನಿಗೆ ಇರಿಸಿ ಗಜಮುಖ ಎಂದನು. ತನುವಿನ ತನೆಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ತನುವಿನ ತನೆಯ ಶಶಿಯ ಶಪಿಸಿದ ಕಥೆಯ ಹೇಳಿ ಗೌರಮ್ಮ. ಭಾದ್ರಪದ ಶುಕ್ಲ ಚೌತಿಯಲ್ಲಿ ಲೋಕದ ಪೂಜೆಯ ಸ್ವೀಕರಿಸಿ ಹೊಟ್ಟೆ ಬಿರಿಯೇ ಕಡುಬುಂಡು ಗಣಪತಿ ಗೊತ್ತಲಿ ಇಲಿಯ ಮೇಲೆ ಹೊರಹೊಂಡ ವಾಯು ಮಾರ್ಗದಲ್ಲಿ ಮೂರ್ಛೆ ಹೋದನ ಮೂಷಿಕನು ಸರ್ಪಗಳೆದುರಿಗೆ ಬರಲಾಗಿ ಜಾರಿ ಬಿದ್ದ ಗಜರಾಜ ಹೊಟ್ಟೆ ಹೋಳಾಗಿ ಲಡ್ಡು ಕಡುಬು ಹೊರಬಂದು ಹಿಂಡು ಹಿಂಡಾಗಿ ತುಂಬಿದ ಮತ್ತೆ ಎಲ್ಲವನು ಹೊಟ್ಟೆಗೆ ಹಾವು ಕಟ್ಟಿದನು. ಈ ಚಿತ್ರವ ನೋಡಿ ಚಂದ್ರನು ನಗಲು ಕೃಷ್ಣನಾಗೆಂದು ಶಾಪವ ಕೊಟ್ಟ. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ಹಿರಿಯರು ಮೇಲೆ ಇದ್ದಾಗ ಕಿರಿಯರು ಜಾರಿ ಬಿದ್ದಾಗ ಗಹಗಹಿಸಿ ನಗುವ ರೀತಿಯ ಬಿಡುವ ನೀತಿಯು ತಾನೇ ಈ ಕಥೆಯು. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆಯು ಪರಿಹಾರ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಆತ್ಮ ಕೆ ಅವರ ನಿರ್ದೇಶನದ ಕಲಾ ಸರಸ್ವತಿ ತಂಡದ ನಾಟ್ಯಪಟುಗಳು ನಡೆಸಿಕೊಟ್ಟಂಥ ಈ ಗಣೇಶ ಚತುರ್ಥಿಯ ವಿಶೇಷ ನಾಟ್ಯ ವೈಭವ ಕಾರ್ಯಕ್ರಮ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.